ಉಡುಪಿಯ ಕವಿಮುದ್ದಣ್ಣ ಮಾರ್ಗದ ನಗರಸಭೆ ಕಚೇರಿ ಬಳಿ ಇರುವ ಹಾಜಿ ಅಬ್ದುಲ್ಲಾ ಶುಶ್ರೂಷಾಲಯ ಉಡುಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಖ್ಯೆ 1ರ ವಠಾರ ಮಾರಕ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿ ಗಿಡಗಂಟಿಗಳು ಪೊದೆಗಳಾಗಿ ಬೆಳೆದು ವಠಾರವನ್ನು ಆವರಿಸಿಕೊಂಡಿದೆ. ಬಳ್ಳಿಗಳು ತಬ್ಬಿಕೊಂಡು ಆಸ್ಪತ್ರೆಯ ಕಿಟಕಿಗಳ ಒಳಹೊಕ್ಕಿವೆ. ವಿಷ ಜಂತುಗಳು ಆಶ್ರಯಿಸಲು ಸ್ಥಳವಾಗಿ ಮಾರ್ಪಟ್ಟಿದೆ. ಸಾರ್ವಜನಿಕರಿಗೆ ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟುವ ವಿಧಾನಗಳ ಬೋಧಿಸಬೇಕಾದ ಆರೋಗ್ಯ ಕೇಂದ್ರ ತನ್ನ ಮಡಲಿನಲ್ಲಿ ಸೊಳ್ಳೆಗಳನ್ನು ಉತ್ಪಾದಿಸ್ತಾ ಇರುವುದು ಆರೋಗ್ಯ ಇಲಾಖೆಯನ್ನು ಅಣಕಿಸುತ್ತಿದೆ. ಈಗಾಗಲೇ ಉಡುಪಿ ನಗರದಲ್ಲಿ ಡೆಂಗ್ಯೂ, ಮಲೇರಿಯಾ ಮಾರಕ ರೋಗಗಳು ಉಲ್ಬಣಗೊಳ್ಳುತ್ತಾ ಇದೆ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಠಾರವನ್ನು ಶುಚಿಗೊಳಿಸಬೇಕು ಅಂತ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಆಗ್ರಹಿಸಿದ್ದಾರೆ. ನಗರಸಭೆ ಹತ್ತಿರ ಹಾಜಿ ಅಬ್ದುಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದು ಸೊಳ್ಳೆಗಳ ಕೇಂದ್ರ ಆಗಿಬಿಟ್ಟಿದೆ. ಅದೂ ಅಲ್ಲದೆ ಆ ಗಿಡದ ಬಳ್ಳಿಯು ಕಿಟಕಿಯಿಂದ ಹೋಗಿ ಆ ಕಿಟಕಿಯ ಒಳಗೆ ಇನ್ನು ವಿಷಭರಿತವಾದಂತಹ ಏನಾದರೂ ಒಂದು ಸೊಳ್ಳೆಗಳ ಹೋಗಿ ಅಥವಾ ಏನಾದರೂ ಅನಾಥ ಆಗುವ ಸಾಧ್ಯತೆ ಇರ್ತದೆ. ಈಗಾಗಲೇ ನಮ್ಮ ಏನು ಆರೋಗ್ಯ ಇಲಾಖೆ ಡೆಂಗ್ಯೂ, ಮಲೇರಿಯಾ ಇಂಥ ಜ್ವರಗಳಿವೆ, ಅದಕ್ಕೆ ತಕ್ಷಣ ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಬೇಕಂತ ಹೇಳ್ತೀವಿ. ಅದೂ ಅಲ್ಲದೆ ಆರೋಗ್ಯ ಕೇಂದ್ರದ ಒಳಗೇ ಸೊಳ್ಳೆ ಇಟ್ಟುಕೊಂಡು ಈಗ ಇವರು ಮನೆಗೆ ಹೋಗಿ ಮಲೇರಿಯಾ, ಡೆಂಗ್ಯೂವನ್ನು ವಿಚಾರಣೆ ಮಾಡೋದಲ್ಲ. ಮೊದಲು ನಮ್ಮ ಆರೋಗ್ಯ ಕೇಂದ್ರಗಳನ್ನು ಸ್ವಚ್ಛಗೊಳಿಸಿ ನಂತರ ಅದನ್ನು ಎಲ್ಲ ಮನೆಗಳಿಗೆ ಹೋಗುವುದು ಉತ್ತಮ ಎಂದು ನನ್ನ ಭಾವನೆ. ಯಾಕಂದರೆ ಇದನ್ನು ಮನಗಂಡು ಕೂಡಲೇ ಯಾರು ಆರೋಗ್ಯ ಅಧಿಕಾರಿ ಆಗಲಿ, ಜಿಲ್ಲಾಡಳಿತ ಆಗಲಿ ಕೂಡಲೇ ತಕ್ಷಣ ಅದನ್ನು ಕಂಡು ಈ ಆರೋಗ್ಯ ಕೇಂದ್ರದಲ್ಲಿರುವ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸಬೇಕಂತ ನಾನು ಆಗ್ರಹಿಸ್ತಿದ್ದೇನೆ.